ನಿಂತ ಕಿರೀಟ ಇಟ್ಟೆ ಅಂದ್ರೆ ನನ್ನ ಲೈಫಿಗೆ ನಮ್ಮ ಮನೇಲಿ ಆಲ್ರೆಡಿ ನಾನು ಒಪ್ಪಿದ್ದೆ ಗೊತ್ತಾ. ಅದಿನ್ನೇನು ನಾನು ಹೇಳ್ಬೇಕು. ಸೊ ನಿನ್ಗೊಂದ್ಸಲ ಹೇಳಿದೆ, ನಾನು ಹಿಂಗೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ನಿನ್ ಬರ್ಡೇಗೆ ಅಂತ. ಬಟ್ ನೀನೇ ಒಂದು ಸರ್ಪ್ರೈಸ್ ಆಗ್ಬಿಟ್ಟೆ. ನಿನ್ ಬರ್ಡೇಗೆ ನೀನೇ ಸರ್ಪ್ರೈಸ್ ಆಗ್ಬಿಟ್ಟೆ ನನಗೆ. ಈಗ ಯಾರೋ ಥರ್ಡ್ ಪರ್ಸನ್ ಬಂದು ಹೇಳಿದಾಗ ಇವಾಗ ನನಗೇನು ಏನ್ ಹೇಳಿ, ತಪ್ಪು ನನ್ನ ಕಡೆ ಇದ್ದಾಗ ಏನು ಮಾತಾಡಕ್ಕಾಗಲ್ಲ, ಏನು ಹೇಳಕ್ಕಾಗಲ್ಲ. ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ, ಹೇಳಕ್ ಆಗ್ತಿರಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ಏನ್ ಹೇಳಿ ಅಂತನೂ ಅರ್ಥ ಆಗ್ತಾ ಇಲ್ಲ ಇವಾಗ, ಏನ್ ಮಾತಾಡ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಅನ್ಬೇಡ, ಯಾಕೆ ಹೇಳ್ತೀಯ ಪಾಪ. ಬೇಜಾರಾಗ್ತಾರೆ, ಅಪ್ಪ ಬೇಜಾರಾಗ್ತಾರೆ.